ಕೃಷಿ ಉತ್ಪನ್ನ ರಫ್ತಿನಲ್ಲಿ ನೆದರ್ಲ್ಯಾಂಡ್ಸ್ ಎರಡನೆಯ ಸ್ಥಾನದಲ್ಲಿದೆ. ಆದರೆ ಯುಎಸ್ಎಗೂ ನೆದರ್ಲ್ಯಾಂಡ್ಸ್ ಮಾದರಿಯಾಗಿದೆ. ಹಾಲೆಂಡ್ ಇಲ್ಲವೇ ನೆದರ್ಲ್ಯಾಂಡ್ಸ್ನ ಹಸಿರು ಮನೆ ಪರಿಣಾಮ ಮತ್ತು ಆವಿಷ್ಕಾರಗಳನ್ನು ಯುಎಸ್ಎ ಸಹಿತ ಹಲವು ದೇಶಗಳು ಅನುಸರಿಸುತ್ತವೆ. 2024ರಲ್ಲಿ ಯುಎಸ್ಎ $17,600 ಕೋಟಿ, ನೆದರ್ಲ್ಯಾಂಡ್ಸ್ $14,000 ಕೋಟಿ ಕೃಷ್ಯುತ್ಪನ್ನ ರಫ್ತಿನಿಂದ ಗಳಿಸಿ ಮೊದಲಿನೆರಡು ಸ್ಥಾನದಲ್ಲಿವೆ. ನೆದರ್ಲ್ಯಾಂಡ್ಸ್ ಅಮೆರಿಕದ ಕೆಲವು ಪ್ರಾಂತ್ಯಗಳಿಗಿಂತಲೂ ಸಣ್ಣದು. ಮೊಟ್ಟೆ, ಬೀಫ್, ಟೊಮೆಟೊ, ಕಾಳುಮೆಣಸು ಎಂದು ನೆದರ್ಲ್ಯಾಂಡ್ಸ್ ರಫ್ತು ಅಪಾರ. ಹಸಿರು ಮನೆ ಮೂಲಕ ಅತ್ಯಲ್ಪ ನೀರಿನಲ್ಲಿ 1 ವಾರದ ಟೊಮೆಟೊ ಗಿಡ 1 ಅಡಿ ಬೆಳೆದು ಫಲ ನೀಡುತ್ತದೆ. ಇಲ್ಲಿನ ಟೊಮೆಟೊ ಗಿಡಗಳು ಪ್ರಪಂಚದ ಬೇರೆಡೆಯ ಗಿಡಗಳಿಗಿಂತ 12 ಪಟ್ಟು ಹೆಚ್ಚು ಫಲ ನೀಡುತ್ತವೆ. ನೆದರ್ಲ್ಯಾಂಡ್ಸ್ ಕೆಲವನ್ನ ಪೂರ್ವ ಏಷ್ಯಾದಿಂದ ಆಮದು ಮಾಡಿಕೊಂಡು ಕೂಡ ರಫ್ತು ಮಾಡುತ್ತದೆ. Volkswagen Mangalore, Airport Road, Yeyadi, Mangalore. Volkswagen.